ಅನಂತಾಡಿ ಗೋಳಿಕಟ್ಟಿಯಲ್ಲಿ ತುಂಬಿಕೊಡಿ ಗಣಿಗಾರಿಕೆಯ ವಿರುದ್ಧ ಮಾಣಿ ಮತ್ತು ಅನಂತಾಡಿ ನಾಗರಿಕ ಹಿತರಕ್ಷಣಾ ವೇದಿಕೆಯ ವತಿಯಿಂದ ಗಣಿಗಾರಿಕೆ ನಿಲ್ಲಿಸಿ ಸುಳ್ಳಮಲೆ ಗುಹಾತೀರ್ಥ ಉಳಿಸಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು. ಮಾಜಿ ಸಚಿವ ಬಿ ರಮಾನಾಥರಯ್ಯವರು ಮಾತನಾಡಿ, ಧರ್ಮದ ಬಗ್ಗೆ ಮಾತನಾಡುವವರು ಸುಳ್ಳಮಲೆಯಲ್ಲಿ ನಾಸ್ತಿಕರಂತೆ ವರ್ತಿಸುತ್ತಿದ್ದಾರೆ. ರಾಜಕೀಯದ ದೃಷ್ಟಿಯಿಂದ ಮಾತ್ರ ಧರ್ಮದ ವಿಚಾರ ಮಾತನಾಡುತ್ತಾರೆಂಬುದಕ್ಕೆ ಸುಳ್ಳಮಲೆ ನಿದರ್ಶನವಾಗಿದೆ. ಜಲ ಸನ್ನಿಧಿ ಹಾಗೂ ನಾಗ ಸಾನ್ನಿಧ್ಯ ಇರುವಲ್ಲಿ ಯಾವುದೇ ಸ್ಫೋಟಕಗಳನ್ನು ಬಳಸಬಾರದು. ಸಾನ್ನಿಧ್ಯ ಉಳಿಸುವ ನಿಟ್ಟಿನಲ್ಲಿ ಯಾವ ಅಷ್ಟಮಂಗಲದ ಅವಶ್ಯಕತೆಯೂ ಇಲ್ಲ ಎಂದು ಹೇಳಿದರು. 1 ಎಕರೆ ಗಣಿಗಾರಿಕೆಗೆ ಅನುಮತಿ ಪಡೆದುಕೊಂಡು 3 ಎಕರೆಯಲ್ಲಿ ಕೋರೆ ನಡೆಸಲಾಗುತ್ತಿದೆ. ಗಣಿಗಾರಿಕೆಯ ಪ್ರದೇಶದಿಂದ ಗುಹಾತೀರ್ಥದಿಂದ 50 ಮೀಟರ್ ದೂರ ಹಾಗೂ 300 ಮೀಟರ್ ದೂರದಲ್ಲಿ ಉಳ್ಳಾಲ್ತಿ ಕ್ಷೇತ್ರವಿದೆ. ಆದರೂ ಅನಂತಾಡಿ ಪಂಚಾಯತ್ ಗಣಿಗಾರಿಕೆ ನಿಲ್ಲಿಸುವ ಕಾರ್ಯಕ್ಕೆ ಮುಂದಾಗುತ್ತಿಲ್ಲ. ಜನರ ಮನಸ್ಸಿನಲ್ಲಿರುವ ಬೇನೆಯನ್ನ ಶಮನ ಮಾಡುವ ನಿಟ್ಟಿನಲ್ಲಿ ಈ ಆಂದೋಲನ ಹಾಕಿಕೊಳ್ಳಲಾಗಿದೆ ಎಂದು ಹೇಳಿದರು. ಗಣಿಗಾರಿಕೆ ಜಾಗುಂಟು ಐಟ್ ಮೂಜಿ ಗಣಿಗಾರಿಕೆ ಪರಿಭಾಷಣೆ ಕೊಡ್ತೀನಿ. ಅಲ್ಪ ಬಿಜೆಪಿದ ಪಂಚಾಯತ್ ಬಹುಶಃ ರಾಜ್ಯಕ್ಕೆ ದೃಷ್ಟಿಂತ ಒಂದು ಕೆಲವು ಮಲ್ತಿರಿ. ಆ ದೇವಸ್ಥಾನದ ಜೀರ್ಣೋದ್ಧಾರೆಪ್ಪು, ಆ ದೇವಸ್ಥಾನದ ಬ್ರಹ್ಮಕಲಶ ಇಪ್ಪು, ಆ ದೇಶಗಳ ಆ ಪರಿಸರದ ರಸ್ತೆ ನಿರ್ಮಾಣ ಇಪ್ಪು, ಅಥವಾ ತೀರ್ಥ ದೇವಸ್ಥಾನ ಮಾರ್ಗದ ವಿಷಯ ಇಪ್ಪು, ಅವು ಮಾತ ಮಲ್ತು ನಕ್ಲು ಎಂಕಲು ಉರಿಲ ಬೋಣ ತಜ್ಪಾದ ಜನಕ್ಕೂ ಅಲ್ಪ ಕ್ಷೇತ್ರ ಉಳಿಸಿ ಬೋಣ ತಜ್ಪಾಯಿ ಇರಕ್ಲಿ ಬ್ರಹ್ಮಕಲಶ ಆನಗಳಿಜ್ಜಾಂಡು, ಜೀರ್ಣೋದ್ಧಾರ ಆನಗಳಿಜ್ಜಾಂಡು, ಕ್ಷೇತ್ರದ ಅಭಿವೃದ್ಧಿ ಆನಗಳಿಜ್ಜಾಂಡು, ರಸ್ತೆದ ಅಭಿವೃದ್ಧಿ ಆನಗಳಿಜ್ಜಾಂಡು ಇಜ್ಜನ್ನಕ್ಲಿ ಬಹುಶಃ ಭಾಳ ಬಲ್ಲ ಜನಕ್ಕಲಿಕ ಕ್ಷೇತ್ರ ರಕ್ಷಣದ ಪಾತ್ರನ ಜನಕ್ಕಲು ಮೂಲ ಸೈದೇರ ಪಣದ ಹಾಕ್ಲಿಕ್ಕೆ ಈ ಜಾಗದಾಗ ಸೈದೇರ ಸುಳ್ಳು ಪಣದ ಜನಕ್ಕಲು ಮೋಸ ಮಲ್ಪನ ಕೆಲಸ ಮಾತ್ರ ಹಾಕ್ಲಿಕ್ಕೆ ಸೀಮಿತ ಅಂದಾಕ್ಲಿ ಎನ್ನುದಿರಿ. ಬೂಲು ಅಷ್ಟಮಂಗಲ ಬುಡ್ಚಿ ಅಲ್ಪ ಅಷ್ಟಮಂಗಲ ಬೋಡಾಪು ಮೂಲು ಅಷ್ಟಮಂಗಲ ಬುಡ್ಚಿ ದಾಯ ಬಂಡ ಒಂದು ಮಾತೆಲ್ಲಗ ಕಣ್ಣಿಗೆ ತೋಜಿನಂತಿನ ಒಂದು ವ್ಯವಸ್ಥೆ ಇತ್ತು. ಕಣ್ಣಿಗೆ ತೋಜಿನಂತಿಯ ವ್ಯವಸ್ಥೆ ಬಹುಶಃ ನನ್ನ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ನನ್ನ ವಿಶೇಷವಾದ ಗಮನ ಕೊರಡು ನಿಖಿಲೊಂದು ವಿಶೇಷ ಆರ್ಟಿಕಲ್ ಮಲ್ಕೊಡು. ಬಹುಶಃ ಯಾನೆ ಸುಳ್ಳಮಲೆ ಗುಹಾತೀರ್ಥ ಈಗೊಂದು ಪವಿತ್ರ ಸ್ಥಾನ. ಮಾಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾಲಕೃಷ್ಣ ಆಳ್ವ ಕೊಡಾಚೆ, ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುದೀಪ್ ಕುಮಾರ್ ಶೆಟ್ಟಿ ಮಾತನಾಡಿದರು. ಪ್ರತಿಭಟನೆ ಮಲ್ತೊಂದಿಲ್ಲ ನೆಕ್ಕು ಹೋರಾಟ ಮಲ್ತನಕಲು ಮಸ್ತ್ ಜನ ಉಳ್ಳೇರು ಅಕಲು ಇದು ಬಚ್ಚಿದ ದಯ ಬಣ್ಣಗ ಈ ರಾಜಕೀಯದ ಪ್ರಭಾವ ಈ ದುಡ್ಡದ ಪ್ರಭಾವದ ಮಿತ್ತು ಎಂಕಲ್ನ ಇದು ಗೋಲನ್ನು ಕೇಂದ್ರಗಳು ಇಜ್ಜೇರ್ ಪರಿಸ್ಥಿತಿ ಉಳ್ಳೇರು ದಯ ಬಣ್ಣಗ ಅದು ಮಸ್ತ್ ಅಂತ ಬಣ್ಣ ಎಂಕಲು ಮಸ್ತ್ ಟಿಕೆಟ್ ಪೋಯ ಅಂಡ ಈ ಮುಗ್ಲ ರಾಜಕೀಯದ ಪ್ರಭಾವ ಈ ವ್ಯವಸ್ಥೆಯನ್ನು ಉಂಟಾರ ಸಾಧ್ಯಜ್ಜಿ ನಿಖಲು ಅಂಡ ಮಲ್ಪಲೆ ವಿಚಾರಗಳು ಬಂದಿರು. ಆ ನಿಟ್ಟಿರು ನಮ್ಮಂಜಿ ಇನಿ ಅಭಿಯಾನ ಸ್ಟಾರ್ಟ್ ಮಲ್ತದ. ಇನಿ ಮೂಲ ಮಂತನ ಪ್ರತಿಭಟನಾ ಸಭೆ ದುಂಬದ ದಿನಟ್ಟು ಇನಿ ತಾಲೂಕು ಕಚೇರಿಗೆ ಹೋಗು 5 ಮಿತ್ತು DC ಕಚೇರಿಗೆ ಹೋಗು ನೀನು ಉಂಟಾದ ಮಟ್ಟ ಈ ಹೋರಾಟ ಉಂತುಜಿ ಬಂದಾಗ ಇನಿ ಅನಂತಾಡಿ ಗ್ರಾಮಡು 27ನೇ ತಾರೀಕು ದಾನಿ ತಹಸೀಲ್ದಾರ್ನ ಗ್ರಾಮ ವಾಸ್ತವಗೊಂಡು ಇನ್ನು ತಹಸೀಲ್ದಾರ್ಗೆ ಬರೋದಿಲ್ಲ. ಆ ಗ್ರಾಮ ವಾಸ್ತವ ದಾನಿ ಈ ಗ್ರಾಮಡು ವಾಸ್ತವ ಮಲ್ತದೆ ಅವಳು ಕೊಲ್ಲನೆತ್ತೆ ಆ ಗಣಿಗಾರಿಕೆ ನಡಪಣಂಚಿನ ಜಾಗೆ ಬೋಡು ಆ ತೀರ್ಥಗುಂಡ ಪ್ರದೇಶ ಅಂತ ಓಡು ನೀನು ಸತ್ಯಾಂಶ ಅಂತ ಓಡು ಇನ್ನು ವಿಚಾರದಾಯ ಬಂದಿಲ್ಲ ಬಂದಾಗ ಇನ್ನು ಇವ್ರದ ಮಾತರೆಲ್ಲ ಗೊತ್ತುಂಟು. ತೀರ್ಥಗುಂಡಿ ಬಂದ ದಾದ ತೀರ್ಥಗುಂಡಿ ಹೆಚ್ಚಿನ ವಿಶೇಷತೆ ಉಂಟು ಬಂದ ಗೊತ್ತು. ಇನ್ನು ಮಾಧ್ಯಮದ ಮುಖಾಂತರ ನೀನು ತೆರಿಪವರು ಜನಕ್ಕೆ ಬಂದಿದ್ದು ಮಾಧ್ಯಮದ ಮಿತ್ರರು ಮಾತಾಡೋಲ್ಲೇರು. ಇಲ್ಲಿ ತೀರ್ಥಗುಂಡಿದ ಒಂದು ವಿಚಾರ ಬಂದಾಗ ಭಾರಿ ಪವಿತ್ರತೆ ಇತ್ತು. ಒಂದು ವಿಚಾರ ಒಂಜಿ ತೀರ್ಥಗುಂಡಿಗೆ ಒಂಜಿ 13 ಕೇರ್ಪುದ ಗಂಟೆದ ಜತ್ತದೆ ನಡ್ಕೊಂಡು ಅವೇ ಒಂಜಿ ಏತೆ ತೋರದಾಡು ಏತೆ ಸಬ್ರದಾಡು ಒಂಜಿ ಹೊರದಬಹುದು. ಆ ಒಂಜಿ ದೇವರಿಗೆ ಗೋವಿಂದ ಪಾಡ್ನಲ್ಪ ನೀರು ಬತ್ತು ಪೂರ್ಣಂಚಿನ ವ್ಯವಸ್ಥೆ ಪುಣಂಚಿನ ಈ ತೀರ್ಥಗುಂಡಿನ ವರಿಪಾವಣಂಚಿನ ಅಭಿಯಾನದ ಎಂಬುದು ಆರಂಭ ಮಲ್ತದ. ಈ ಅಭಿಯಾನದ ಮುಖಾಂತರ ಇನಿ ಆರಂಭ ಪ್ರತಿಭಟನಾ ಸಭೆ ಈ ಗಣಿಗಾರಿಕೆ ಉತ್ತರಾಟ ಮುಟ್ಟಲ ಸುಳ್ಳಮಲೆ ಅಳಿದು ಪಾರಬಲ್ಲಿ ಇನಿ ಸುಳ್ಳಮಲೆ ಒಂಜಿ ವೇಳೆ ಅಳಿದು ಪೋಂಡ ಇಡೀ ಊರಿಗೆ ಗಂಡಾಂತರ ನಿನ್ನ ನಮ್ಮ ತೆರಿಯ ನೋಡು. ಇನಿ ರಾಜಕೀಯ ಪ್ರೇರಿತವಾದ ಗಣಿಗಾರಿಕೆ ನಡೆದುಂಡ ಅಕ್ಲೆಗಳ ಈ ವಿಚಾರ ಗೊತ್ತುಂಡು. ರಾಜಕೀಯ ಪ್ರೇರಿತವಾದ ಗಣಿಗಾರಿಕೆ ಮತ್ತೊಂದು ಇಪ್ಪುನಕ್ಲೆಗಳ ಈ ವಿಚಾರ ಗೊತ್ತುಂಡು. ಸುಳ್ಳಮಲೆ ಒಂದು ವೇಳೆ ಅಳಿದು ಪೋಂಡ ಗ್ರಾಮಕ್ಕೆ ಗಂಡಾಂತರ ಬರ್ಪುಂಡು ಊರಿಗೆ ಗಂಡಾಂತರ ಬರ್ಪುಂಡು ಆಂಡಲ ಈ ಜನ ಕಾಂಚಾನ ಈ ದುಡ್ಡುದ ಆಸೆಗಬಹುದು ಸುಳ್ಳಮಲೆಲ ಬುಚ್ಚಿ ಧಾರ್ಮಿಕ ವಿಚಾರಲ ಇಜ್ಜಿ ದೈವ ದೇವರಲ ಇಜ್ಜಿ ಪಂಪುರೇನು ಮನಸ್ಸಿಡಿದು ಒಂದು ಇನಿ ಅಕ್ರಮವಾದ ಮಲ್ಲಮಟ್ಟದ ಗಣಿಗಾರಿಕೆ ಈ ತುಂಬೆದ ಕೋಡಿಡ್ಲ ಅಂಚಿ ಎರ್ಮೆ ಮಜಲ್ಲ ನಡತೊಂದುಂಡು ಐನು ಉಂತಾವನಂಚಿನ
ಜವಾಬ್ದಾರಿ ಮಾತೆರೆಗಳುಂಡು ಅಕ್ಲೆಗೆ ಮುಕ್ಲೆಗಿಂದತ್ ಆ ಪಕ್ಷ ಈ ಪಕ್ಷ ಅಂದತ್ ನಮ ಒಂಜಿ ದೈವದೇವರೇ ನಮ್ಮನಕ್ಲಾದು ಈ ದೈವದೇವರ ಮಿತ್ ನಂಬಿಕೆ ಇಪ್ಪುನಕ್ಲಾದು ನಂಗೆ ಮಾತೆರೆಗಳ ಆ ಜವಾಬ್ದಾರಿ ಉಂಡು ಪನ್ಪಿನ ಪಾತೆರನು ಈ ಪೊರ್ತುಡು ಪನೊಂದು. जिला पंचायत माजी सदस्य MS मोहम्मद, चंद्रप्रकाश शेट्टी, पद्मशेखर जैन, जिला कांग्रेस प्रधान ಕಾರ್ಯದರ್ಶಿ ಉಮಾನಾಥ್ ಶೆಟ್ಟಿ ಪೆರ್ನೆ, ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಅಬ್ಬಾಸ್ ಅಲಿ, ಕುಶಲ ಎಂ ಪೆರಾಚೆ, ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾಧ್ಯಕ್ಷ ಸುಭಾಷ್ ಚಂದ್ರ ಶೆಟ್ಟಿ ಕುಳ್ನಾಡು, ಕೆಪಿಸಿಸಿ ಸಂಯೋಜಕ ಚಿತ್ತರಂಜನ್, ಕೆಪಿಸಿಸಿ ಮಹಿಳಾ ವಿಭಾಗದ ಕಾರ್ಯದರ್ಶಿ ಮಲ್ಲಿಕಾ ಪಕ್ಕಳ, ಬಂಟ್ವಾಳ ಬ್ಲಾಕ್ ಅಧ್ಯಕ್ಷ ಬೇಬಿ ಕುಂದರ್, ಪಾಣೆಮಂಗಳೂರು ಬ್ಲಾಕ್ ಮಹಿಳಾ ಅಧ್ಯಕ್ಷೆ ಜಯಂತಿ ಪೂಜಾರಿ, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ವಕ್ತಾರ ರಮಾನಾಥ ವಿಟ್ಲ, ತಾಲೂಕು ಪಂಚಾಯತ್ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸಂಪತ್ ಕುಮಾರ್ ಶೆಟ್ಟಿ, ಬಂಟ್ವಾಳ ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ಕಾಂಚಲಾಕ್ಷಿ, ಬಂಟ್ವಾಳ ಪುರಸಭಾ ಸದಸ್ಯ ಜನಾರ್ದನ್ ಚೆಂತಿಮಾರ್, ಬೇಬಿ ಕುಂದರ್ ಈ ವೇಳೆ ಹಾಜರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.